ಸೊಲ್ಮೆಲು ನಮ್ಮ ಕುಡ್ಲಾ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ ಮುಖ್ಯಾಂಶಲು. ನನ್ನಲ 14 ದಿನ ರಾಜ್ಯಡು ಲಾಕ್ಡೌನ್ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಪುದರಗು ಲಾಕ್ಡೌನ್ ಮಾರ್ಕೆಟ್ ಲೇಡು ದಾನೆ ಜನ ಕುಡ್ಲ ನಗರ ಒಂಜು ವರದಿ. ಬಜ್ಪೆ ವಿಮಾನ ನಿಲ್ದಾಣದ ಕಿಂಜರಡು ಏರ್ ಇಂಡಿಯಾ ವಿಮಾನ ಬೂರ್ದು 158 ಜನ ಜೀವ ಕಳೆವನ್ನ 11ನೇ ವರ್ಷದ ನೆಂಪು ತಣ್ಣೀರು ಬಾವಿಡು ಜಿಲ್ಲಾಡಳಿತ ನಿಲೆಟ್ಟು ಶ್ರದ್ಧಾಂಜಲಿ. ಕರೀನಾ ಕೊರೋನಾ ಪೊರ್ತುಡು ಸುರುತ ಸುತ್ತುಡು ಜಯಪಡೆತ್ನ ಕುಂದಾಪುರ ತಾಲೂಕು ಕೋವಿಡ್ ಕೇರ್ ಆಸ್ಪತ್ರೆ ಈ ಸರ್ತಿ ರಡ್ಡನೇ ಸೆರೆ ಎದುರು ಸಾಯರೆ ಸಜ್ಜಿ ಒಂಜಿ ವರದಿ. ಎಂಕ್ಲೆಗ ಬೊಕ್ಕ ಎಂಕ್ಲಿನ ಬೇಲೆದಾಕ್ಲಿನ ಕುಟುಂಬಗೂ ಒವ್ವೇ ಬದಲು ವ್ಯವಸ್ಥೆ ದಾಂತೆ ಕಂಗಾಲಾತ ಎಂಕ್ಲೆಗ್ಲ ಸರ್ಕಾರ ಪ್ಯಾಕೇಜ್ ಘೋಷಣೆ ಮಲ್ಪುಡು. ದಕ್ಷಿಣ ಕನ್ನಡ ಜಿಲ್ಲಾ ಧ್ವನಿ ಬೆಳಕು ಫೋಟೋಗ್ರಾಫರ್ಸ್ ಕ್ಯಾಟರಿಂಗ್ ಬೊಕ್ಕ ಶಾಮಿಯಾನ ಯಜಮಾನಿರ್ನ ಸಂಘ. ವಾರ್ತೆದ ವಿವರ. ರಾಜ್ಯಡು ಕೊರೋನಾ ಲಾಕ್ಡೌನ್ ದುಂಬುಪೋತುಂಡು. ಕೊರೋನಾ ಸೀಕ್ ಹೆಚ್ಚೊಂದುಪ್ಪು ನೀಡಿದವರ 14 ದಿನ ಲಾಕ್ಡೌನ್ ದುಂಬರಿದುಂಡು. ಜೂನ್ 7 ಕಾಂಡೆ 6 ಗಂಟೆ ಮುಟ್ಟ ಲಾಕ್ಡೌನ್ ಉಪ್ಪುಣುಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪರು ತೆರಿಪಾದಿರ. ರಾಜ್ಯಡು ದಿನ ಕೊರೋನಾ ಸೀಕ್ ದಕ್ಕಲು ಹೆಚ್ಚೊಂದುಪ್ಪು ನೀಡಿದವರ ಬರ್ಪುನ 14 ದಿನ ಲಾಕ್ಡೌನ್ ದುಂಬುಕೊನುತುನೊಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪರು ತೆರಿಪಾದಿರ. ಲಾಕ್ಡೌನ್ ಜೂನ್ 7 ಕಾಂಡೆ 6 ಗಂಟೆ ಮುಟ್ಟ ಜಾರಿಡುಪ್ಪುಡು. ರಾಜ್ಯಡು ಕೊರೋನಾ ಸೀಕ್ ಹೆಚ್ಚಾಯಿ ನೀಡಿದವರ ಮೇ 10 ಮೇ 23 ಮುಟ್ಟ ಲಾಕ್ಡೌನ್ ಪಾಡ್ದಿತ್ತಂಡ. ಲಾಕ್ಡೌನ್ ಶುರುವಾದ ಈತ ದಿನ ಕರಿಂಡಲ ಸೀಕ್ ನಿಯಂತ್ರಣ ಆಮಂದಿ ನೀಡಿದವರ ಕೂಡ 14 ದಿನ ಲಾಕ್ಡೌನ್ ದುಂಬರಿಪೆರೆ ಕ್ರಮದೆತ್ತೊಂದುಂಡು. ಎಡೇನ ತಿರಿನಕ್ಲಿನ ಅಭಿಪ್ರಾಯ ದೆತ್ತೊಂದು ಕೊರೋನಾ ನಿಯಂತ್ರಣಗಾದ ರಾಜ್ಯ ಡೋರ್ಮೆಡ್ ಪಾಡ್ದಿನ ಕಠಿಣ ತಡೆಪುಲೇನು ಮೇ 24 ಜೂನ್ 7 ಮುಟ್ಟ ವಿಸ್ತಾರ ಮಲ್ತದಂಡ. ಜನಕ್ಲಿನ ಆರೋಗ್ಯದ ದಿಟ್ಟಿಡು ತಡೆಪುಲೇನು ದುಂಬರಿತದಂಡ. ನನ್ನ ಮಿತ್ತಲ ಸಾರ್ವಜನಿಕರಿನ ಸಹಾಯ ಕೇಂಡೋನು ಅಂದು ಮುಖ್ಯಮಂತ್ರಿ ಯಡಿಯೂರಪ್ಪರು ಟ್ವೀಟ್ ಮಲ್ತಿದ್ದಾರೆ. ವ್ಯಾಪಕವಾಗಿ ಹರಡ್ತಾ ಇರುವಂತ ಕೊರೋನಾ ನಿಯಂತ್ರಿಸಲು ದಿನಾಂಕ 24/5/2021 ರಾಜ್ಯಾದ್ಯಂತ ಕಠಿಣ ನಿರ್ಬಂಧವನ್ನು ವಿಧಿಸಲಾಗಿತ್ತು. ಈ ಕಠಿಣ ನಿರ್ಬಂಧಗಳಿಂದಾಗಿ ಮತ್ತು ಸರ್ಕಾರದ ಈ ಕ್ರಮಗಳಿಗೆ ಸಾರ್ವಜನಿಕರು ಸಕಾರಾತ್ಮಕ ಸ್ಪಂದಿಸುವುದರಿಂದ ರಾಜ್ಯದಲ್ಲಿ ಕೊರೋನಾ ಹರಡಿಕೆ ದಿನದಿಂದ ದಿನಕ್ಕೆ ನಿಯಂತ್ರಣಕ್ಕೆ ಬರ್ತಾ ಇದೆ. ತಜ್ಞರ ಅಭಿಪ್ರಾಯವನ್ನು ಪರಿಗಣಿಸಿ ಈ ಕಠಿಣ ನಿರ್ಬಂಧಗಳನ್ನು ದಿನಾಂಕ 24/5/2021 ಮುಂದಿನ 14 ದಿನದವರೆಗೆ ಅಂದರೆ ದಿನಾಂಕ 7/6/2021 ಬೆಳಗ್ಗೆ 6 ಗಂಟೆವರೆಗೆ ವಿಸ್ತರಿಸಲಾಗಿದೆ. ಸಾರ್ವಜನಿಕರ ಆರೋಗ್ಯದ ಹಿತದೃಷ್ಟಿಯಿಂದ ತಜ್ಞರ ಸಲಹೆ ಮೇರೆಗೆ ಈ ಕಠಿಣ ನಿರ್ಬಂಧಗಳನ್ನು ಮುಂದುವರಿಸಿದ್ದು ಮುಂದೆಯೂ ಸಹ ಸಾರ್ವಜನಿಕರ ಸಹಕಾರವನ್ನು ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೇನೆ. ಸಾರ್ವಜನಿಕರು ಕೋವಿಡ್ ನಿಯಮಗಳಂತೆ ಮಾಸ್ಕ್ ಧರಿಸುವಂಥದ್ದು, ಸಾಮಾಜಿಕ ಅಂತರ ಕಾಪಾಡುವಂಥದ್ದು ಹಾಗೂ ವೈಯಕ್ತಿಕ ಸ್ವಚ್ಛತೆ ಕಡೆಗೆ ಹೆಚ್ಚಿನ ಗಮನ ಹರಿಸಿ ಹೆಚ್ಚು ಜಾಗರೂಕತೆಯಿಂದ ಇರಲು ನಾನು ವಿನಂತಿಸುತ್ತೇನೆ. ಬಜ್ಪೆ ವಿಮಾನ ನಿಲ್ದಾಣದ ಕಿಂಜರಡು ಏರ್ ಇಂಡಿಯಾ ವಿಮಾನ ಪೊತ್ತುದು 158 ಜನ ಜೀವ ಕಳೆವನ್ನ ಮಾಮಲ್ಲ ಬೇಜಾರದ ಸಂಗತಿ ನಡೆತದು 11 ವರ್ಷ ಕರಿಂಡ ಆನಿ 8 ಜನ ಬದುಕದು ವರಿದಿತ್ತರ. ಶನಿವಾರ ಕುಡ್ಲಾ ತಣ್ಣೀರ್ ಬಾವಿದ ವಿಮಾನ ದುರಂತ ನೆಂಪುದ ತಾಣುಡು ದಕ್ಷಿಣ ಕನ್ನಡ ಜಿಲ್ಲಾಡಳಿತದ ನಿಲೆಟ್ಟು ಶ್ರದ್ಧಾಂಜಲಿ ಸಂದಾಯರ. ಬಜ್ಪೆ ವಿಮಾನ ನಿಲ್ದಾಣುಡು ವಿಮಾನ ಇಡೀ ಪೊತ್ತುದು 138 ಜನ ಜೀವ ಕಳೆವನ್ನ ಮಾಮಲ್ಲ ಬೇಜಾರ್ದ ಸಂಗತಿ ನಡೆತದು 11 ವರ್ಷ ಆಂಡು. 2010 ಮೇ 22 ಕಾಂಡೆ ಆಜಿ ಕಾಲೆಕ್ ಕೆಂಜರ್ದ ಗುಂಡಿಗೆ ವಿಮಾನ ಬೂರ್ದು ಪೈಲಟ್ ಬೇಲೆದಕಲು ವಿಮಾನುಡಿತ್ತಿನ ಜನ ಸೇರ್ದು ಒಟ್ಟು 158 ಜನ ಪೊತ್ತುದು ಭಸ್ಮ ಆದಿತ್ತೆರ. ವಿಮಾನುಡು 135 ಜನ ಪ್ರಾಯದಕಲು 19 ಜೋಕುಲು 4 ಬಾಲೆಲು 6 ಜನ ಬೇಲೆದಕಲು ಇಂಚ 156 ಜನ ಇತ್ತೆರ. 8 ಜನ ಬದುಕದು ವರಿದಿತ್ತೆರ. ತಣ್ಣೀರ್ ಬಾವಿದ ಪ್ರದೀಪ್ ಹಂಪನ್ಕಟ್ಟೆದ ಮಹಮ್ಮದ್ ಉಸ್ಮಾನ್ ವಾಮಂಜೂರ್ದ ಜುವೆಲ್ ಡಿಸೋಜಾ ಕೇರಳ ಕಣ್ಣೂರು ಕಂಬಿಲ್ದ ಮಾಹಿನ್ ಕುಟ್ಟಿ ಕಾಸರಗೋಡು ಜಿಲ್ಲೆ ಉದುಮಾ ಕುಲಿಕುನ್ನದ ಕೃಷ್ಣನ್ ಉಳ್ಳಾಲದ ಉಮರ್ ಫಾರೂಕ್ ಪುತ್ತೂರು ಸಾಮೆತಡ್ಕದ ಅಬ್ದುಲ್ಲಾ ಕುಡ್ಲದ ಕೇಮ್ಸಿಡ್ ಕಲ್ತೊಂದಿತ್ತಿನ ಬಾಂಗ್ಲಾದ ಸಬ್ರೀನಾ ಬದುಕದುವರಿನ ಅದೃಷ್ಟದಕಲು ತೀರ್ನಕ್ಲಿಡು ದಕ್ಷಿಣ ಕನ್ನಡ ಒಡಿಪು ಉತ್ತರ ಕನ್ನಡ ಕೇರಳದಕಲು ಇತ್ತೆರ. ದುಬೈಟ್ ರಾತ್ರಿ ಒಂಜಿ 20 ಏರ್ ಇಂಡಿಯಾ ವಿಮಾನ ಪಿದಾಡ್ದಿತ್ತಂಡ.
ಕಾಂಡೆ ಜಪ್ಪೆರ ಅನಗ ರನ್ವೇಡ್ ತಿರ್ಗಂದೆ ಸೀದಾ ದುಂಬು ಪೋದು ಗುಂಡಿಗೆ ಪೂರ್ದಿತ್ತಂಡ ತಣ್ಣೀರ್ ಬಾವಿ ಮಾರ್ಗುಡುಪುನ ನಿಂಪುದ ತಾಣುಡು ದಕ್ಷಿಣ ಕನ್ನಡ ಜಿಲ್ಲಾಡಳಿತೊಡ್ದು ಶನಿವಾರ ನಿಂಪು ಮಲ್ತೊನ್ನ ಕಾರ್ಯಕ್ರಮ ನಡಪಾಯಿರ ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿ ಕೋಟಾ ಶ್ರೀನಿವಾಸ ಪೂಜಾರಿ ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್ ಮೇಯರ್ ಪ್ರೇಮಾನಂದ ಶೆಟ್ಟಿ ಏರ್ಪೋರ್ಟ್ ಅಧಿಕಾರಿಗಳು ಬೇಲೆದಕಲು ಪುರ್ಪ ಪಾಡ್ದು ಶ್ರದ್ಧಾಂಜಲಿ ಸಂದಾಯಿರ ಬರ್ತಕ್ಕಂಥ ವಿಮಾನ ದುರಂತ ಮಂಗಳೂರಿನಲ್ಲಿ ಆಗಿತ್ತು. ಸುಮಾರು 158 ಜನ ಅದರಲ್ಲಿ ಪ್ರಾಣ ಕಳ್ಕೊಂಡಿದ್ದರು. ದುರಂತದಲ್ಲಿ ಮಾಡಿದವರನ್ನು ಸ್ಮರಣೆ ಮಾಡತಕ್ಕಂಥ ದಾರುಣ ಘಟನೆಯನ್ನು ಮಾಡಿ ಅವರ ಆತ್ಮಗಳಿಗೆ ಶ್ರದ್ಧಾಂಜಲಿ ಕೆಲಸವನ್ನು ಪ್ರತಿ ವರ್ಷ ಜಿಲ್ಲಾಡಳಿತ ಮಾಡ್ತಾಯಿದೆ. ಈ ವರ್ಷ ಅದೇ ಪ್ರಕಾರ ನಾನು ಪೂಜಾರಿ ಅವರು ದೇವಸ್ಥಾನ ಮತ್ತು ಮೇಯರ್ ಅವರು ಶ್ರದ್ಧಾಂಜಲಿ ಅರ್ಪಿಸುವ ಕೆಲಸವನ್ನು ಮಾಡಿದ್ದೇವೆ. ಆತ್ಮಕ್ಕೆ ಶಾಂತಿಯನ್ನು ಸಿಗಬೇಕು. ವರ್ಷ ಇದೊಂದು ದಾರುಣ ಘಟನೆ ಅಂತ ನಮ್ಮ ಜಿಲ್ಲೆಯಲ್ಲಿ ಆಗಿದೆ. ಘಟನೆಗಳು ಮರುಕಳಿಸಬಾರ್ದು. ಅವತ್ತು ಎಚ್ಚರಿಕೆಗಳನ್ನು ತಗೊಂಡಿದ್ದೀವಿ. ಇವತ್ತು ಅವರಿಗೆ ಸ್ಮಾರಕಗಳನ್ನು ನಿರ್ಮಾಣ ಮಾಡತಕ್ಕಂಥ ಕೆಲಸವನ್ನು ಜಿಲ್ಲಾಡಳಿತ. ಸುಳ್ಯ ತಾಲೂಕು ಹರಿಹರ ಕೊಲ್ಲ ಮೊಗ್ರದ ನಿಲ್ಕೂರು ಕೈತಲು ಪಲ್ಟಿ ಐನ ಬೈಕ್ ಒಂಜಿನ ತೂನಗ ಬೈಕ್ ನಿಲಿಕೆ ಗಂಗಸರದ ಪ್ಯಾಕೆಟಲು ಇತ್ತಿನ ತೋಜಿತಿನ ಅಮಲು ಪ್ಯಾಕೆಟ್ ಸಾಗವನ ಬಗೆಟ್ ಆರೋಪಿ ಲೋಕನಾಥ್ ರೈನ ಮಿತ್ ದೂರಿತದ ಸುಳ್ಯ ಅಬಕಾರಿ ಪೊಲೀಸರು ಕೇಸ್ ಪಾಡ್ತಿರ ಅಂಡ ಆರೋಪಿ ಬೈಕ್ ಮಗ್ರನಗ ಪದ್ರಾಡಾತೆ. ಸುಳ್ಯ ತಾಲೂಕು ಹರಿಹರ ಕೊಲ್ಲ ಮೊಗ್ರದ ನಿಲ್ಕೂರು ಕೈತಲು ಶುಕ್ರವಾರ ಬೈಕ್ ಕೊಂಜಿ ಪಲ್ಟಿಯಾದ ಬೈಕ್ ಬಿಡೊಂದಿತ್ತಿನಾಯಗ್ ಪೆಟ್ಟಾತಂಡ ಬೈಕ್ಡು ಅಕ್ರಮ ಗಂಗಸರ ಪ್ಯಾಕೆಟ್ಲೇನು ಸಾಗವೊಂದಿತ್ತಿನ ಗೊತ್ತಾತಂಡ ಬೈಕ್ದ ಪೆಟ್ಟಿಗೆಡು ಬೊಕ್ಕ ಪ್ಲಾಸ್ಟಿಕ್ ಬ್ಯಾಗ್ಡು ಪರ್ಪುನ ಅಮಲ್ದ ಪಾಕ ಪ್ಯಾಕೆಟ್ ಇತ್ತಂಡ ಸಂಗತಿ ತೆರೆದು ಜಾಗಿಗೆ ಬತ್ತಿನ ಸುಳ್ಯ ಅಬಕಾರಿ ಪೊಲೀಸರು ಬೈಕ್ ಬೊಕ್ಕ ಅಕ್ರಮ ಗಂಗಸರನ್ನು ಸ್ವಾಧೀನಗೂದೆ ತಂದು ಅಬಕಾರಿ ಕಾಯ್ದೆದಡಿಟ್ಟು ಕೇಸ್ ಪಾಡ್ದೇರ ಆರೋಪಿ ಲೋಕನಾಥ್ ರೈ ಪದ್ರಾಡಾತೆ ಈ ದುಂಬುಲ ಆಯೆ ಅಮಲು ಸಾಗವೊಂದಿತ್ತಿನ ಬಗೆಟ್ ಗ್ರಾಮ ಪಂಚಾಯತ್ಗೂ ಸಾರ್ವಜನಿಕರು ದೂರು ಕೊರ್ದಿತ್ತೆರ ಗಂಗಸರ ಸ್ವಾಧೀನ ಮಲ್ತಿನ ಕಾರ್ಯಾಚರಣೆಡು ಸುಳ್ಯ ಅಬಕಾರಿ ಇನ್ಸ್ಪೆಕ್ಟರ್ ಸಿದ್ದಪ್ಪ ಮೇಟಿ ಕರ್ತವ್ಯಡಿತ್ತಿನ ಅಮರೇಶ್ ಅಶೋಕ್ ಪ್ರಮೋದ್ ಮಲ್ಲಣ್ಣ ಗೌಡ ಸೂಳಿಬಾವಿ ಒಟ್ಟಿಗಿತ್ತೆರ. ಕಠಿಣ ಲಾಕ್ಡೌನ್ ಜಾರಿಗೆ ಕನವುಡುಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪರು ಅಧಿಕಾರಿಗಳಿಗೆ ತೆರಿಪಾಂಡಲ ಜನಕ್ಲಿಗೂ ಕೊರೋನಾ ಬಗೆಟ್ ಪೋಡಿಕೇಜಿ ಅಕುಲು ಜಾಗೃತೆ ರಾತಜರಂದು ನಗರೊಲೆಡು ತೋಜುಂಡು ಕಾಂಡದ ಪೊರ್ತುಡು ಮಾಸ್ಕ್ ದಾಂತೆ ಸಾಮಾಜಿಕ ಅಂತರ ಕಾತನೊಂದೆ ಕುಡ್ಲ ನಗರುಡು ಜನ ಸೇರೊಂದುಲ್ಲೆರ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪರು ಕೂಡ 14 ದಿನ ಲಾಕ್ಡೌನ್ ವಿಸ್ತಾರ ಮಲ್ತದು ಕಠಿಣ ಲಾಕ್ಡೌನ್ ಜಾರಿಗೆ ಕನವುಡುಂದು ಸಂಬಂಧಪಟ್ಟಿನ ಅಧಿಕಾರಿಗಳಿಗೆ ತೆರಿಪಾಂಡಲ ನನಲ ಕುಡ್ಲದ ಜನಕುಲು ಜಾಗ್ರತೆ ಹಿಡಿಜ್ಜೆರ ನಗರುಡು ಬಾರಿ ಜನ ತೋಜೊಂದುಂಡು 10 ಗಂಟೆ ಹಿಡಿದು ಬೊಕ್ಕ ಏರ್ಲ ಉಪ್ಪುಜೆರ ಕಾಂಡೆ ಆಜಿಡ್ದು 10 ಮುಟ್ಟ ದಿನನಿತ್ಯದ ಅಗತ್ಯ ಸುತ್ತುಲೆಗ್ ಅವಕಾಶ ಕುರ್ನಿಡ್ದಾವ್ರ ಕುಡ್ಲದ ಮಾರ್ಕೆಟ್ ಲೇಡು ಬಾರಿ ಜನ ತೋಜಿದ ಬೈದಲ ಓಲು ತುಂಡ ಅವಲು ಮಾಸ್ಕ್ ದಾಂತೆ ಸಾಮಾಜಿಕ ಅಂತರ ಕಾತುನೊಂದೆ ಜನಕುಲು ಬೇರ ತೊಂದುಲ್ಲೆರ ಕದ್ರಾ ಮಲ್ಲಿಕಟ್ಟೆ ಸೆಂಟ್ರಲ್ ಮಾರ್ಕೆಟ್ ಜಪ್ಪು ಮುಗರ್ಲೇಡ್ ಶನಿವಾರ ಬಾರಿ ಜನ ತೋಜಿದ ಬೈದಂಡ ಗ್ರಾಮೀಣ ಜಾಗೇಡ್ಲ ಬಾರಿ ಜನ ಸೇರುವೆರ ಈ ಬಗೆಟ್ ಪೊಲೀಸರೇನು ಪಾತಿರ್ಪಂಡ ಅಕ್ಲೆಡ ಉತ್ಸಾಹದಾಂತಿನ ಉತ್ತರ ಬರ್ಪುಂಡು ಎಂಕುಲು ದಿನೋಲ ಪಂಡು ಸಾಕಾತಂಡ ಜನಕ್ಲೆಡ ಜಾಗೃತಿ ಮೂಡಿಜಿಂಡ ಎಂಕುಲು ಏತ ಪಂಡಿಂಡಲ ಪ್ರಯೋಜನ ಇಜ್ಜಿಂದು ಪೊಲೀಸರು ಪನ್ಪೆರ ಕಾಂಡೆ ಆಜಿಡ್ದು 1 ಗಂಟೆ ಮುಟ್ಟ ಅವಕಾಶ ಕುರ್ದುಪ್ಪುನಗ ದಾಲ ಮಲ್ಪೆರ ಸಾಧ್ಯ ಇಜ್ಜಿಂದು ಅಕುಲ್ ಪನ್ಪೆರ ನಗರುಡು ಕೆಲವರೆಗೂ ಕೊರೋನಾ ಬಗೆಟ್ ಪೋಡಿಗೆನೆ ಇಜ್ಜಿಂದು ನೇಡ್ದು ಗೊತ್ತಾಪುಂಡು. ಬಿಕರ್ನ ಕಟ್ಟೆದ ಬಾಡಿಗಿಲ್ಲೊಂಜೆಟ್ಟು ಲಾಕ್ಡೌನ್ ನಿಯಮಲೇನು ಮೀರ್ದು ಉಲಾಯಿಪಿದ ಈ ಜುಗಾರಿಗೊಬ್ಬೊಂದಿತ್ತಿನ 15 ಜನಕ್ಲೆಗ್ ಪೊಲೀಸರು ಪತ್ತಿದೆರ ₹1,000 ಮೊಬೈಲ್ ಫೋನ್ಲೇನು ಸ್ವಾಧೀನಗದ್ದೆ ತಂದು ಕುಡ್ಲಾ ಪೂರ್ವ ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದಿರ. ಲಾಕ್ಡೌನ್ ನಿಯಮಲೇನು ಮೀರ್ದು ಕುಡ್ಲಾ ಬಿಕರ್ನ ಕಟ್ಟೆದ ಬಾಡಿಗೆ ಇಲ್ಲು ಒಂಜೇಟು ಉಲಾಯಿಪಿದೈ ಜುಗಾರಿಗೊಬ್ಬೊಂದಿತ್ತಿನ 15 ಜನಕ್ಲೇನು ಪೊಲೀಸರು ಪತ್ತಿದೆರ 41 ವರ್ಷದ ರಾಜೇಂದ್ರ ಹಲ್ದಾರ್
40 ವರ್ಷದ ಕನಕಪ್ಪ ಕೋಟಿ, 24 ವರ್ಷದ ರಾಘವೇಂದ್ರ, 24 ವರ್ಷದ ಉಮೇಶ್ ರಾಮಪ್ಪ ಚೌಡಪ್ಪ, 37 ವರ್ಷದ ಲಕ್ಷ್ಮಪ್ಪ, 24 ವರ್ಷದ ರೋಹನ್ ಲಕ್ಕಪ್ಪ, 26 ವರ್ಷದ ಹನುಮಪ್ಪ ವಾಲಿಕರ್, 54 ವರ್ಷದ ಭಾಸ್ಕರ್, 25 ವರ್ಷದ ಚಿದಾನಂದ ಬುಕ್ಕ, 30 ವರ್ಷದ ಶಿವಲಿಂಗಪ್ಪ ಬಂಧನ ಆಯ್ನ ಆರೋಪಿಲೆಂದು ಪೊಲೀಸರು ತೆರಿಪಾದಿರ. ಬಂಧನ ಆಯ್ನ ಹಿಡಿದು ಸ್ವಲ್ಪ ಸಾರ ರೂಪಾಯಿ ಮೊಬೈಲ್ ಫೋನು ಬೊಕ್ಕ ಬೇತೆ ಸೊತ್ತುಲೇನು ಸ್ವಾಧೀನ ಮಲ್ತೊಂದುಂಡು. ಈ ಬಗೆಟ್ ಕುಡ್ಲದ ಪೂರ್ವ ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದಂಡ. ಕೊರೋನಾ ಮಾಮಾರಿ ಒಂಜನೆ ಸೆರೆ ಬೊಕ್ಕ ರಡ್ಡನೆ ಸೆರೆ ತಡೆಪುನ ಬೊಕ್ಕ ಆ ಬಗೆಟ್ ತೂವನ್ನೆಟ್ಟು ಕೇಂದ್ರ ಸರ್ಕಾರ ಇಡೀ ಸೋತುದುಂಡು. ದೇಶಡೋರ್ಮಿಡು ಜನ ಬಿಜೆಪಿಗೆ ತಿರುಗುದು ಮುಟ್ಟುನಗ ಜನಕ್ಲೆನ ಗುಮನ ಬೇತೆ ಕಡೆಗೆ ಒಯ್ಪೆರೆ ಬಿಜೆಪಿ ದಕಲು ಮೋದಿಜೀರ್ನ ಕೀರ್ತಿ ತಗ್ಗಾಯರೆ ಕಾಂಗ್ರೆಸ್ ಟೂಲ್ ಕಿಟ್ ಮಲ್ತದನೆಂದು ಸುಳ್ಳು ಪ್ರಚಾರ ಮಲ್ತೊಂದುಲ್ಲಿರಂದು ಕುಡ್ಲಾ ಮಹಾನಗರ ಪಾಲಿಕೆದ ಎದುರು ಪಕ್ಷದ ನಾಯಕರು ಅಂಚನೆ ಕೆಪಿಸಿಸಿ ಮಾಹಿತಿದಾರರು ಎಸಿ ವಿನಯ್ ರಾಜ್ ದೂರ್ದಿರ ಆರು ಸುದ್ದಿಕುಟ್ಟೋಡು ಪಾತಿರಿಯರು. ಕುಡ್ಲಾ ಮಹಾನಗರ ಪಾಲಿಕೆದ ಎದುರು ಪಕ್ಷ ನಾಯಕರು ಕೆಪಿಸಿಸಿ ಮಾಹಿತಿದಾರರು ಎಸಿ ವಿನಯ್ ರಾಜ್ ಶನಿವಾರ ಕುಡ್ಲಡು ಸುದ್ದಿಕುಟ್ಟುಡು ಪಾತಿರ್ದು ಕೊರೋನಾ ಮಾಮಾರಿ ಒಂಜನೆ ಸೆರೆ ಬೊಕ್ಕ ರಡ್ಡನೆ ಸೆರೆ ತಡೆಪುನ ಆವಡು ಅವೆನು ಸರಿಯಾದ ತೂವನ್ನೌಲು ಕೇಂದ್ರ ಸರ್ಕಾರ ಪೂರ ಸೋತು ಪೋತುಂಡು. ದೇಶಡೋರ್ಮೆಡು ಜನ ಬಿಜೆಪಿ ವಿರುದ್ಧ ತಿರುಗುದು ಮುಟ್ಟುನ ಪೊರ್ತುಡು ಜನಕ್ಲಿನ ಗುಮನ ಬೇತೆ ಕಡೆಕು ಒಯ್ಪೆರೆ ಬಿಜೆಪಿ ದಕಲು ಮೋದಿಯರ್ನ ಪ್ರಭಾವ ತಗ್ಗಾಯರೆ ಕಾಂಗ್ರೆಸ್ ಟೂಲ್ ಕಿಟ್ ಮಲ್ತದನಂದು ಸುಳ್ಳು ಪ್ರಚಾರ ಮಲ್ತೊಂದುಲ್ಲಿರಂದು ದೂರಿಯರು. ಬಿಜೆಪಿ ಮಲ್ತಿನ ನಕಲು ಟೂಲ್ ಕಿಟ್ ಉಂದು ಕೇಂದ್ರದ ಅಧೀನೋಡು ಬೇತೆ ಬೇತೆ ತನಿಖೆ ಸಂಸ್ಥೆಲು ಉಪ್ಪನಗ ನಿಜವಾದ್ಲ ಕಾಂಗ್ರೆಸ್ ಪಕ್ಷ ಈ ರೀತಿ ಮಲ್ತದುಂಡ ದಾಯೆ ಆರೋಪಿಲೇನು ಬಂಧನ ಮಲ್ತದು ಜೇರ. ಟಿವಿ ಮಾಧ್ಯಮಲು ಬೊಕ್ಕ ಸಾಮಾಜಿಕ ಜಾಲತಾಣಲಿಡು ಇಂಚಿನ ಸುಳ್ಳು ಸುದ್ದಿ ಪಾಡ್ದು ದೇಶದ ನಿಜಾಂಶನು ಮದೆಕು ಕೊನೆಯರೆ ಪ್ರಯತ್ನ ಮಲ್ತೊಂದುಲ್ಲೆರ. ಸ್ವತಂತ್ರ ಭಾರತದ ವಾ ಪ್ರಧಾನಿಲ ಪಿದೈ ದೇಶಗೂ ಪೋದು ಎದುರು ಪಕ್ಷಲಿನ ದೂರು ದಿನ ಚರಿತ್ರೆ ಇಜ್ಜಿ ಅಂಚಿನ ಚರಿತ್ರೆ ಉಪ್ಪುನಿ ನರೇಂದ್ರ ಮೋದಿರೆಗ್ ಮಾತ್ರ ಅಂದ ಎಸಿ ವಿನಯ್ ರಾಜ್ ಪಂಡಿರ. ಕುಡ್ಲಾ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮಾತಾ ಪ್ರಾಥಮಿಕ ಬೊಕ್ಕ ನಗರ ಆರೋಗ್ಯ ಕೇಂದ್ರಲಿನ ವೇದವ್ಯಾಸ್ ಕಾಮತ್ ಬಿಜೆಪಿ ಪಕ್ಷದ ಆಫೀಸ್ ಆದ ಮಲ್ತಿನ ಸಂಶಯ ಬರೊಂದುಂಡು. ಕೊರೋನಾ ಲಸಿಕೆ ಟೋಕನ್ಲೇನು ಶಾಸಕೀರ್ನ ಚೇಲ ಬೊಕ್ಕ ಪಾಲಿಕೆದ ಬಿಜೆಪಿ ಸದಸ್ಯರು ಅಕ್ಲಿನ ಜನಕ್ಲೆಗ್ ಒಟ್ರಾಸಿ ಕೊರ್ದು ಅಧಿಕಾರಿಲೆಗ್ ಕರ್ತವ್ಯ ಮಲ್ಪೆರೆ ಅಡ್ಡಿ ಮಲ್ತೊಂದುಲ್ಲೆರ. ನಳಿನ್ ಕುಮಾರ್ ಕಟೀಲ್ ಬೊಕ್ಕ ವೇದವ್ಯಾಸ್ ಕಾಮತ್ ಕಾಂಗ್ರೆಸ್ ಪಕ್ಷದ ಪುದರ್ ಹಾಳ್ ಮಲ್ಪೆರೆ ಸ್ಥಳೀಯ ನಕಲಿ ಟೂಲ್ ಕಿಟ್ ಮಲ್ತದಿರೆಂದು ಎಸಿ ವಿನಯ್ ರಾಜ್ ದೂರಿಯರ. ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರಕ್ಕೆ ಬರುವುದಾದರೆ ಇಲ್ಲಿಯ ಆರೋಗ್ಯ ನಗರ ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಇಲ್ಲಿಯ ಶಾಸಕರು ವೇದವ್ಯಾಸ್ ಕಾಮತ್ರವರು ಬಿಜೆಪಿ ಪಕ್ಷದ ಒಂದು ಕಚೇರಿಗಳನ್ನಾಗಿ ಮಾಡಿದ್ದಾರೆ ಎನ್ನುವಂಥದ್ದನ್ನು ನೇರವಾಗಿ ನಾನು ಇವತ್ತು ಜಿಲ್ಲಾಡಳಿತಕ್ಕೆ ಕೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. DHO ರವರು ನಮ್ಮ ಜಿಲ್ಲಾ ಆರೋಗ್ಯ ಅಧಿಕಾರಿ ಅವರ ಗಮನಕ್ಕೆ ಕೂಡ ಇದನ್ನು ನಾನು ತಂದಿದ್ದೇನೆ. ಅವರು ಬಿಜೆಪಿ ಏಜೆಂಟರಂತೆ ಇವತ್ತು ವರ್ತನೆ ಮಾಡಿರುವಂಥದ್ದು ಬಹಳ ಒಂದು ಖೇದಕರ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. DC ಜಿಲ್ಲಾಧಿಕಾರಿಗಳ ಗಮನಕ್ಕೂ ಕೂಡ ತಂದಿದ್ದೇವೆ. ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಎಲ್ಲಿದ್ದಾರೆ? ಅವರು ಕಾಣೆಯೇ ಆಗಿದ್ದಾರೆ ಅಥವಾ ಅವರನ್ನು ಇವರು ಯಾರು ಕ್ಯಾರು ಮಾಡ್ತಾ ಇಲ್ವಾ? ಅದಕ್ಕೆ ಅವರು ಬರ್ತಾ ಇಲ್ವಾ? ಎಲ್ಲೂ ಕೂಡ ನಾವು ಅವರನ್ನು ಕಾಣ್ತಾ ಇಲ್ಲ. ಒಂದು ವೇಳೆ ಅವರು ಮೀಟಿಂಗಿಗೆ ಬಂದರೆ ಅವರು ಮಾತಾಡುವಂಥದ್ದನ್ನು ಕಾಣ್ತಾ ಇಲ್ಲ. ಇಲ್ಲಿಯ ಶಾಸಕರುಗಳು ಅವರಿಗೆ ಬೇಕಾಬಿಟ್ಟಿ ಮಾತಾಡುವಂಥದ್ದನ್ನು ಇವತ್ತು ನೋಡ್ತಾ ಇದ್ದೇವೆ. ಇಲ್ಲಿ ಜಿಲ್ಲಾಧಿಕಾರಿಗಳು ನಂಬಿಕೆ ವಾಸ್ತೆ, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಇವರು ನಂಬಿಕೆ ವಾಸ್ತೆ ಇದ್ದಾರಾ ಅಥವಾ ನಿಜವಾಗಿ ಕೂಡ ಅವರ ಕರ್ತವ್ಯವನ್ನು ಅವರು ಸರಿಯಾಗಿ ಇಲ್ಲಿ ನಿಭಾಯಿಸ್ತಾ ಇದ್ದಾರಾ ಎನ್ನುವಂಥ ಪ್ರಶ್ನೆಯನ್ನು ನಾನಿವತ್ತು ನೇರವಾಗಿ ಕೇಳ್ತಾ ಇದ್ದೇನೆ. ವಿಶ್ವಾಸ್ ಕುಮಾರ್ ದಾಸ್, ಮಹಾಬಲ ಮಾರ್ಲಾ, ಶಾಹುಲ್ ಹಮೀದ್, ಪ್ರವೀಣ್ ಚಂದ್ರ ಆಳ್ವಾ, ಶಾಹುಲ್ ಅಮೀದ್, ಪ್ರವೀಣ್ ಚಂದ್ರ ಆಳ್ವಾ, ಅನಿಲ್ ಪೂಜಾರಿ, ಪ್ರಕಾಶ್ ಬಿ ಸಾಲ್ಯಾನ್, ಶುಭೋದಯ ಆಳ್ವಾ, ಅಪ್ಪಿ, ಸಂಶುದ್ದೀನ್, ಆರಿಫ್ ಬಾಬಾ, ಯೋಗೀಶ್ ಕುಮಾರ್ ಸುದ್ದಿಕುಟ್ಟೊಡಿತ್ತೆರ. ಕರೀನಾ ಕೊರೋನಾ ಕಷ್ಟದ ಪೊರ್ತುಡು ಸುರುತ ಸುತ್ತುಡು ಜಯಪಡೆತಿನ ಕುಂದಾಪುರ ತಾಲೂಕು ಕೋವಿಡ್ ಕೇರ್ ಆಸ್ಪತ್ರೆ ಈ ಸರ್ತಿ ಕೊರೋನಾ ರಡ್ಡನೆ ಸೆರೆ ಎದುರ್ಸಾಯರೆ ಸಜ್ಜಾದುಂಡು. ಸಾಮಾಜಿಕ ಜಾಲತಾಣುಡು ಬಾರಿ ಮೆಚ್ಚುಗೆ ಪಡೆತುಂಡು. ಈ ಬಗೆಟ್ ಒಂಜಿ ವರದಿ. ಉಡುಪು ಜಿಲ್ಲೆಡೆ ಬಾರಿ ಹೆಚ್ಚ ಆಸೆಗೆ ಉಪ್ಪುನ ತಾಲೂಕು ಆಸ್ಪತ್ರೆ ಕುಂದಾಪುರಡುಂಡು. ಮುಲ್ಪ ಮಿತ್ತಮಟ್ಟದ ವ್ಯವಸ್ಥೆ ಇತ್ತಂಡಲ ಕರಿನ ವರ್ಷ ಲೋಕಗೂ ಕಷ್ಟ ಕೊಡ್ತಿನ ಕೊರೋನಾ ವೈರಸ್ ಮುಲ್ಪದ ಡಾಕ್ಟರೇಟ್ ಬತ್ತಿನ ಗ್ರೂಪ್ ಡಿ ಬೇಲದಕ್ಲಿನ ಮುಟ ಕಂಗಾಲು ಮಲ್ತದಿತ್ತನ. ಉಪ್ಪುನ ಸ್ಟಾಫ್ ಲೆನ್ ಗಳಸದ ಕರಿನ ಸರ್ತಿ ಕುಂದಾಪುರ ತಾಲೂಕು ಕೋವಿಡ್ ಕೇರ್ ಆಸ್ಪತ್ರೆ ಸುರುತ್ತ
ಸುತ್ತುಡು ಜಯ ಪಡೆದಿತ್ತಂಡ ಇತ್ತೆ ರಡ್ಡನೆ ಸೆರೆ ಬಾರಿ ಜೋರಾದುಪ್ಪು ನೀಡಿದವ್ರ ಕುಂದಾಪುರ ಸರಕಾರಿ ತಾಲೂಕು ಆಸ್ಪತ್ರೆ ಮಾತ ಬಗೆಟ್ಲ ಸಜ್ಜಾದುಂಡು ಸೀಕದಕ್ಲಿನ ಮರ್ದಗ್ ಜವಣ ವೈದ್ಯರ್ನ ಕೂಟ ಪುಣ್ಯ ಹೊಂದಿತ್ತದ ಆಸ್ಪತ್ರೆಗ್ ಜೀವ ಕಳೆ ಕೊರ್ತುಂಡು ಈ ಡಾಕ್ಟರ್ಲಿಗ್ ಹಿರಿಯ ವೈದ್ಯರು ಡಾಕ್ಟರ್ ನಾಗೇಶ್ ಪುತ್ರನ್ ಮಾರ್ಗದರ್ಶನ ಮಲ್ತೊಂದುಲ್ಲೇರ ಊರದ ವೈದ್ಯರು ಡಾಕ್ಟರ್ ಆಶಿತ್ ಶೆಟ್ಟಿ ಡಾಕ್ಟರ್ ರಜತ್ ಶೆಟ್ಟಿ ಡಾಕ್ಟರ್ ರಚನಾ ಶೆಟ್ಟಿ ಡಾಕ್ಟರ್ ನಿವೇದಿತಾ ಕುಂದಾಪುರ ಕೋವಿಡ್ ಕೇರ್ ಆಸ್ಪತ್ರೆಡ್ ಸೇವೆ ಸಂದಾವಂದುಲ್ಲೇರ ನಮ್ಮ ನಾಗೇಶ್ ಅವರ ಒಂದು ನಿರ್ದೇಶನದಂತೆ ತುಂಬ ಉತ್ತಮವಾದ ಕೆಲಸ ಮಾಡ್ತಿದ್ದಾರೆ. ಬಟ್ ಏನು ಹೋದ ಬಾರಿ 2,500 3 ಸಾವಿರ ಜನದ ಒಂದು ಜೀವ ರಕ್ಷಣೆಯನ್ನು ನಮ್ಮ ನಾಗೇಶ್ ಅವರು ಮಾಡಿದರು. ಅದೇ ರೀತಿಯ ಅದೇ ಮಾರ್ಗದಲ್ಲಿ ಕೂಡ ಈಗಿನ ನಮ್ಮ ಯುವ ಪೀಳಿಗೆಯ 4 ಡಾಕ್ಟರ್ಸ್ ಕೂಡ ತುಂಬ ಒಳ್ಳೆ ವರ್ಕ್ ಮಾಡ್ತಾ ಇದ್ದಾರೆ. ಇದೇ ರೀತಿಯ ಒಂದು ಸೇವೆಯನ್ನು ಅವರ ಜೀವನದಲ್ಲಿ ಇನ್ನೂ ಮುಂದುವರಿಸಲಿ. ಹಾಗೂ ಯುವ ಪೀಳಿಗೆ ಏನು ಕರ್ನಾಟಕದಾದ್ಯಂತ ಎಲ್ಲ ಇದ್ದಾರೆ, ಅವರು ಈ ಕೋವಿಡ್ ಡ್ಯೂಟಿಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ಳಿ, ತನ್ಮೂಲಕ ರಾಜ್ಯದ ಮತ್ತು ದೇಶದ ಅತ್ಯುತ್ತಮ ಸೇವೆಯನ್ನು ಸಲ್ಲಿಸಲಿ ಅಂತ ನಾನು ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ. ಬೊಂಬಾಯಿಡಿತ್ತಿನ ಡಾಕ್ಟರ್ ರಚನಾ ಶೆಟ್ಟಿ ಅಮ್ಮೇರು ಮರಾಠ ಸುರೇಶ್ ಶೆಟ್ಟಿ ತೀರ್ನೆಡ್ದವ್ರ ಊರುಗು ಬತ್ತಿನಾರು ಅಮ್ಮೇರು ತೀರ್ನ ಬೇಜಾರಡು ಇತ್ತಂಡಲ ಕೋವಿಡ್ ಕೇರಡು ನನುರಿಯನ ಕಣನೀರು ಉಚ್ಚುನ ಕೆಲಸ ಮಲ್ತೊಂದುಲ್ಲೇರ ಸೋದರರು ಡಾಕ್ಟರ್ ಆಶೀಶ್ ಶೆಟ್ಟಿ ಬೊಕ್ಕ ಡಾಕ್ಟರ್ ರಜತ್ ಶೆಟ್ಟಿಗ್ ಬೊಂಬಾಯಿಡು ಸ್ವಂತ ಆಸ್ಪತ್ರೆ ಉಂಡು ಅಂಡ ಊರುದಕ್ಲಿನ ಕಷ್ಟದ ಪೊರ್ತುಡು ಸಾಯ ಮಲ್ಪರೆಗಾದು ಕೋವಿಡ್ ಕೇರ್ ಸೇವೆ ಸಂದಾವಂದುಲ್ಲೇರ ಡಾಕ್ಟರ್ ನಿವೇದಿತಾ ಸರಕಾರಿ ಕೋವಿಡ್ ಕೇರ್ಗ್ ಬಲ ಕುರಿಯರೆಗಾದು ಪುಣೆ ಹೊಂದುಲ್ಲೇರ ಹೋದ ವರ್ಷ ನಾನು ಕೆಲಸ ಮಾಡಿದ್ದೆ ಇಲ್ಲಿ 3 ತಿಂಗಳು. ನಾನು ಯಾಕೆ ಇಲ್ಲಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಂದರೆ ಕೊರೋನಾ ಪ್ಯಾಂಡಮಿಕ್ ಬಂದಾಗಿಂದ ಮಾರ್ಚ್ 22ಗೆ ಲಾಕ್ಡೌನ್ ಆಯಿತು. ಆ ಟೈಮಲ್ಲಿ ನಾವು ಓದ್ತಾ ಇದ್ವಿ ನೀಟ್ PGಗೋಸ್ಕರ. ಬಟ್ ನಮಗೆ ಕೆಲಸ ಮಾಡಬೇಕಂತಂದರೆ ಜನಕ್ಕೆ ಒಂದು ಸೇವೆ ಮಾಡಬೇಕಂತ ಒಂದು ಇಂಟ್ರೆಸ್ಟ್ ಇತ್ತು. ಸೊ ಅದಕ್ಕೋಸ್ಕರ ನಾವು ಜಾಯ್ನ್ ಆಗಿದ್ವಿ. ಜೂನಿಗೆ ಜಾಯ್ನ್ ಆಗಿದ್ದು. ಜೂನಿಂದ ಅಕ್ಟೋಬರ್ ತನಕ ಮಾಡಿದ್ವಿ ನಾವು. ಆಮೇಲೆ ಈ ವರ್ಷ ಮತ್ತೆ ಪುನಃ ವಾಪಸ್ಸು ಸೆಕೆಂಡ್ ವೇವ್ ಬರೋದ್ರಿಂದ ನಾವು ಮತ್ತೆ ಸೇರಿಕೊಂಡ್ವಿ. ಮತ್ತು ಈ ಟೈಮಲ್ಲಿ ನಮ್ಮ ಇಬ್ಬರೇ ಇಲ್ಲ, ನನ್ನ ಮತ್ತು ಸಹೋದರರು ಇದ್ದಾರೆ, ಡಾಕ್ಟರ್ ರಜತ್, ಡಾಕ್ಟರ್ ನಮಿತಾ, ಡಾಕ್ಟರ್ ರಚನಾ ಮತ್ತು ನಿವೇದಿತಾ ಅಂತ. ಸೊ ಚೆನ್ನಾಗಿದೆ ಎಕ್ಸ್ಪೀರಿಯೆನ್ಸು. ಮತ್ತು ವಿತ್ ದ ಗೈಡೆನ್ಸ್ ಆಫ್ ಡಾಕ್ಟರ್ ನಾಗೇಶ್ ಮತ್ತು ಅಡ್ಮಿನಿಸ್ಟ್ರೇಟಿವ್ ತುಂಬ ಸಪೋರ್ಟ್ ಮಾಡ್ತಾರೆ. ಏನಂದರೆ ನಾನು ಎಲ್ಲ ಯಂಗ್ ಡಾಕ್ಟರ್ಸು ಮತ್ತು ಯಾರಾದರೂ ಈಗ PG ಪೋಸ್ಟ್ಪೋನ್ ಆಗಿದೆ ಈಗ NEET PG. So I request all the young doctors who have graduated MBBS and all the final year students also to come forward and support this cause. ಮತ್ತು ಈಗ ಪ್ಯಾಂಡಮಿಕ್ ನಡೀತಿದೆ, ಶಾರ್ಟೇಜ್ ಇದೆ, ಸ್ಟಾಫ್ದು ಡಾಕ್ಟರ್ಸ್ ಶಾರ್ಟೇಜ್ ಇದೆ, ನರ್ಸಸ್ ಶಾರ್ಟೇಜ್ ಇದೆ, ಗ್ರೂಪ್ ಡಿ ಶಾರ್ಟೇಜ್ ಇದೆ, ಎಲ್ಲ ವರ್ಕಿಂಗ್ ಸ್ಟಾಫ್ ಸ್ವಲ್ಪ ಶಾರ್ಟೇಜ್ ಇದೆ. ಸೊ ಸ್ವಲ್ಪ ಯು ಶುಡ್ ಕಮ್ ಫಾರ್ವರ್ಡ್ ಆ್ಯಂಡ್ ಎಲ್ಲ ಒಂದಾಗಿ ಸ್ವಲ್ಪ ಹೆಲ್ಪ್ ಮಾಡಿ. ದೇಶನೇ ಕಷ್ಟಡುಂಡು ಈ ಪೊರ್ತುಡು ಡಾಕ್ಟ್ರಿನ ಅಗತ್ಯ ಉಂಡು ಪೋಡಿಪಡೆ ಕೋವಿಡ್ಗೆ ಎದುರು ಹೋರಾಟಗೂ ಪಾಲ್ದೆತ್ತೊನ್ಲೆಂದು ಪನ್ಪೆರು ಜವಣ ಜವಂದಿ ವೈದ್ಯರ ಜವಣ ಜವಂದಿ ಈ ಡಾಕ್ಟರ್ಲೆನ ಕಾರ್ಯದ ಬಗೆಟು ಸಾರ್ವಜನಿಕರನ ವಲಯಡು ಸಾಮಾಜಿಕ ಜಾಲತಾಣಡು ಬಾರಿ ಮೆಚ್ಚುಗೆ ತೋಜಿದಂಡ ಈ ವೈದ್ಯರನ ಸೇವೆ ಬಾಕಿದ ಮಾತ ವೈದ್ಯರಿಗೂ ಉಮೇದು ಕೊರಡು. ಊರದ ಕೃಷಿ ಭೂಮಿನ ದೆತ್ತೊಂದು ಕಟ್ಟದಿನ MRPL ಸಂಸ್ಥೆಡು ಊರದಾಕ್ಲೆಗ್ ಬೇಲೆ ಕೊರಂದೆ ಉತ್ತರ ಭಾರತ ಮೂಲದ ಕಾರ್ಮಿಕರಿಗೂ ಬೇಲೆಗ್ ಭರ್ತಿ ಮಲ್ತೊಂದುಲ್ಲೇರ ಕೆಮಿಕಲ್ ತ್ಯಾಜ್ಯ ಊರದಾಕ್ಲೆನ ಕಂಡಗು ಬುಡೊಂದುಲ್ಲೇರ ಈ ಬಗೆಟ್ ಜಿಲ್ಲಾಡಳಿತ ಕ್ರಮ ದೆತ್ತನುಡು ಇಚ್ಚಿಂಡ ಉಗ್ರ ಹೋರಾಟ ಮಲ್ಪ ಅಂದು ಮಾಜಿ ಶಾಸಕರು BA ಮೊಯ್ದೀನ್ ಬಾವ ಪಂತೆರ ಆರು ಕುಡ್ಲಡ್ ಸುದ್ದಿ ಮಾಧ್ಯಮದ ಕ್ಲಡ ಪಾತೆರ್ದೇರ ಮಾಜಿ ಶಾಸಕರು BA ಮೊಯ್ದೀನ್ ಬಾವ ಕುಡ್ಲಡ್ ಸುದ್ದಿಕೂಟೋಡು ಮಾಧ್ಯಮದ ಕ್ಲಡ ಪಾತಿರ್ದು ದಕ್ಷಿಣ ಕನ್ನಡ ಜಿಲ್ಲೆದ ಪೆಟ್ರೋಕೆಮಿಕಲ್ ಸ್ಥಾವರ MRPL ಊರ್ದಕ್ಲಿಗ್ ಬೇಲೆ ಕೊರಂದೆ ಉತ್ತರ ಭಾರತದ ಮೂಲದಕ್ಲಿಗ್ ಬೇಲೆಗೆ ದೀತಂಡ ಊರುಡು ಕೃಷಿ ಭೂಮಿನ ದೆತ್ತೊಂದು ಕಟ್ಟಿದಿನ MRPL ಬೇಲೆ ಮಲ್ಪೆರೆ ಜಿಲ್ಲೆಡು ಬೋಡಾಯಿನಾಥ್ ಬರವು ಕಲ್ತಿನ ಜವಣ ಜವಂದಿಯರಿತ್ತಂಡಲ ಊರುದಕ್ಲೇನು ಲೆಕ್ಕೊಗುದೆತ್ತನೊಂದೆ ಬೇಲೆಗೆ ದೀಪುನೆಕ್ ವಿರೋಧ ಮಲ್ಪು ಅನ್ ಪಂಡಿರ ಊರುದಕ್ಲಿಗ್ ಬೇಲೆ ಕೊರಂದೆ ಉತ್ತರ ಭಾರತ ಮೂಲದ ಕಾರ್ಮಿಕರೇನು ಭರ್ತಿ ಮಲ್ಪುನವು ವಾನ್ಯಾಯ
184 ಜನಟ್ಟು 13 ಜನ ಕರ್ನಾಟಕ ದಕ್ಲಿಗೆ ಬೇಲೆಗದೀತೆರ ಅವಿಟ್ಟು ಒಡಿಪು ಕಾರ್ಲ ಕುಡ್ಲದ ಒರಿಯೊರಿಯನ್ನು ಸೇರ್ಸಾದನ ಊರ್ದ ಕಂಡೊಲೆಗ್ ಕೆಮಿಕಲ್ ತ್ಯಾಜ್ಯ ಬುಡೊಂದುಲ್ಲೆರ ಜಿಲ್ಲೆದ ಜನಪ್ರತಿನಿಧಿಲು ಅವೇನು ಪ್ರಶ್ನೆ ಮಲ್ಪುಜೆರ ನನಾಂಡಲ ಜಿಲ್ಲಾಡಳಿತ ಈ ಬಗೆಟ್ ಕ್ರಮದೆತ್ತ ನೋಡು ಇಜ್ಜಿಂಡ ಉಗ್ರ ಪ್ರತಿಭಟನೆ ನಡಪ ಬಂದ್ ಮೊಯ್ದೀನ್ ಬಾವ ಜಾಗೃತಿ ಪಂಡೆರ ಕುಳಾಯಿ ನ್ಯಾಯಬೆಲೆ ಅಂಗಡಿಡ್ ಕಾಣೆ 7 ಗಂಟೆಗೆ ರೇಷನ್ ಕೊರಿಯರ್ ಸುರು ಮಲ್ಪುನ ಬದಲು ಸರ್ವರ್ ಸರಿ ಇಜ್ಜಿಂದು 1 ಗಂಟೆ ಕಡೆ ಸಾದಿರ ಕೂಳೂರು ಪಣಂಬೂರು ಕಡೆಡ್ಲ ಜನ ಬರ್ಪೇರ ಆಜನೂದೆಡ್ಲ ಹೆಚ್ಚು ಜನ ಸೇರುವೆರ ಸಾಮಾಜಿಕ ಅಂತರ ಲೈಜಿ ಜಿಲ್ಲಾಡಳಿತ ಆಯ್ನಾತ್ ಬೇಗ ಇಂದೇನು ಸರಿ ಮಲ್ಪುಡೊಂದು ಮಾಜಿ ಶಾಸಕರು ಮೊಯ್ದೀನ್ ಬಾವ ಒತ್ತಾಯ ಮಲ್ತೆರ MRPL ಅಂತ ದೊಡ್ಡ ಕಾರ್ಖಾನೆಗಳು ಬರಬೇಕಾಗಿದೆ ಎಸ್ ಸಿ ಬರಬೇಕಾಗಿದೆ ಮುಖ್ಯವಾಗಿ ಜನ ತಮ್ಮ ನೆಲ ಮುಖ್ಯವಾಗಿ ಈ ಭಾಗದಲ್ಲಿ ವಾಸಿಸುವಂತಹ ಸಂದರ್ಭದಲ್ಲಿ ವಾಯುವಿನಲ್ಲಿ ಪೊಲ್ಯೂಷನ್ ಆದ್ರೂ ಸಹಿಸಿಕೊಂಡು ನಮ್ಮವರಿಗೆ ಕೆಲಸ ಸಿಗಲಿ ಈ ಭಾಗದಲ್ಲಿ ಅನೇಕ ವಿದ್ಯಾವಂತ ಯುವಕರಿದ್ದಾರೆ ಅವರಿಗೆ ಸಿಗಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ನಾವು ಇದಕ್ಕೆಲ್ಲ ಅವಕಾಶ ಮಾಡಿಕೊಟ್ಟು ಈ ಜಿಲ್ಲೆಯ ಜನತೆ ಆದರೆ ಈಗ ಪರಿಸ್ಥಿತಿ ಕಾಣ್ತಾ ಇದೆ ಕಳೆದ ಬಾರಿ ಒಂದು 200-250 ಜನರ ರಿಕ್ರೂಟ್ಮೆಂಟ್ ಆಗುವಂಥ ಸಂದರ್ಭದಲ್ಲಿ ಬರೀ ಕನ್ನಡಿಗರಿಗೆ 10 ಜನರನ್ನು ಉದ್ಯೋಗ ಕೊಡುವಂಥ ವ್ಯವಸ್ಥೆ ಇದೆ ಇವತ್ತು ಅದೇ ಪುನರಾವರ್ತನೆ ಆಗ್ತಾ ಇದೆ ನಮಗೆ ಬೆಲೆ ಇಲ್ವಾ ನಮ್ಮ ಶಾಸಕರು ನಮ್ಮ ಸಂಸತ್ ಸದಸ್ಯರು ಏನು ಮಾಡ್ತಾ ಇದ್ದಾರೆ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಈ ಒಂದು ಮನವಿಯನ್ನು ಕೊಡಲಿಕ್ಕೆ ಈ ಸಂದರ್ಭವನ್ನು ಉಪಯೋಗಿಸ್ತಾ ಇದ್ದೇನೆ ಯಾವ ರೀತಿಯಲ್ಲಿ ಸರೋಜಿನಿ ಮಹೇಶ್ ವರದಿ ಪ್ರಕಾರ ಈ ಭಾಗದ ಕರ್ನಾಟಕ ರಾಜ್ಯದಲ್ಲಿ ಅನೇಕ ವಿದ್ಯಾವಂತ ಯುವಕರಿದ್ದಾರೆ ಅವರಿಗೆ ಕೆಲಸ ಸಿಗುವಂಥ ಸಾಧ್ಯ ಈಗಿನ ಕಾನೂನು ಪ್ರಕಾರ 70% ಜನರಿಗೆ ಕರ್ನಾಟಕದವರಿಗೆ ಉದ್ಯೋಗ ಕೊಡಬೇಕು ಅಂತ ಹೇಳಿದ್ದಾರೆ ಅದರಲ್ಲೂ ಮುಖ್ಯವಾಗಿ ಲೋಕಲ್ಗಳಿಗೆ ಇವತ್ತು 213 ಜನರ 14 ಜನರ ಲೀಸ್ಟನ್ನು ಹೊರಪಡಿಸುವಂಥ ಸಂದರ್ಭದಲ್ಲಿ ಕರ್ನಾಟಕದವರಿಗೆ 13 ಜನಕ್ಕೆ ಸಿಕ್ಕಿದೆ ಅಂತ ಹೇಳುವಂಥ ಮಾತನ್ನು ಹೇಳ್ತಾರೆ ಇದು ಎಷ್ಟು ಸರಿ 13 ಜನರಲ್ಲಿ ನಾವು ಹುಡುಕಿ ನೋಡುವಾಗ ಬರೀ 3 ಜನರದ್ದು ನಮಗೆ ಕಾಣ್ತದೆ ಅದೊಂದು ಉಡುಪಿಯವನು ಒಬ್ಬ ಕಾರ್ಕಳದವನು ಒಬ್ಬ ಮಂಗಳೂರದವನು ಇದು ಎಷ್ಟು ನ್ಯಾಯ ಅಂತ ಹೇಳುವಂಥ ಮಾತನ್ನು ನಾನು ಹತ್ರ ಕೇಳ್ತಾ ಇದ್ದೀನಿ ಪಡುಬಿದ್ರೆ ಪೊಲೀಸ್ ಸ್ಟೇಷನ್ ಎಸ್ಐ ಸೇರಿದು 10 ಜನ ಪೊಲೀಸರಿಗೆ ಕೊರೋನಾ ಸೀಕ್ ಪಾಸಿಟಿವ್ ವರದಿ ಬೈದಂಡ ಸ್ಟೇಷನ್ 24 ಗಂಟೆ ಸೀಲ್ ಡೌನ್ ಆದ ಕೈತಲ್ದ ಬೋರ್ಡ್ ಶಾಲೆಗೆ ತತ್ಕಾಲಗೂ ಜಾಗೆ ಬದಲ್ತದಂಡ ಒಡಿಪು ಜಿಲ್ಲೆ ಪಡುಬಿದ್ರೆ ಪೊಲೀಸ್ ಸ್ಟೇಷನ್ದ 10 ಪೊಲೀಸರಿಗೂ ಕೊರೋನಾ ಸೀಕ್ ತಾಗದಂಡ ಎಸ್ಐ ಸೇರಿದು 10 ಜನ ಪೊಲೀಸರಿಗೂ ಕೊರೋನಾ ಪಾಸಿಟಿವ್ ವರದಿ ಬೈದಂಡ 24 ಗಂಟೆ ಪಡುಬಿದ್ರೆ ಪೊಲೀಸ್ ಸ್ಟೇಷನ್ ಸೀಲ್ ಡೌನ್ ಆತಂಡ ತತ್ಕಾಲಗೂ ಕೈತಲ್ದ ಬೋರ್ಡ್ ಶಾಲೆಡ್ ಸ್ಟೇಷನ್ ಮಲ್ತದಿರ ಸೀಕ್ ತಾಗಿನ ಪೊಲೀಸರಿಗೂ ಕ್ವಾರಂಟೈನ್ ಆತಂಡ ಪೊಲೀಸ್ ಸ್ಟೇಷನ್ ಕೆಲವು ದಿನೊಡ್ದುಂಬು ಪೊಲೀಸ್ ಒರಿಯನ ಪುಟ್ಟು ಪರ್ಬ ಆಚರಣೆ ಮಲ್ತದಿತ್ತೆರೆಗೆ ಬರ್ತ್ಡೇ ಎಂದು ವನಸ್ಕೂಟ ಇತ್ತಡ ಇಲೇಸಾದ ಒಂದು ವಾರದಲ್ಲೇ ಒರಿಯಾಗ ಜ್ವರ ಬೈದಡ ಪರೀಕ್ಷೆ ಮಲ್ಪನಾಗ ಪಾಸಿಟಿವ್ ವರದಿ ಬೈದಡ 5 ಬುಕ್ಕ 10 ಜನಕ್ಕೂ ಕೊರೋನಾ ಪಾಸಿಟಿವ್ ತೋಚಿತಂಡ ಎಂಕ್ಲೆಗ್ಲ ಕುಟುಂಬ ಉಂಡು ಎಂಕ್ಲೆನ ಸಂಸ್ಥೆಲೆಡು ಬೆನ್ಪುನ ಸಾರಗಟ್ಲೆ ಜನ ಬೇಲೆಗುಲ್ಲೆರ ಅಕ್ಲೆನ ಕುಟುಂಬಲ ಉಂಡು ಎಂಕ್ಲೆಗು ಒವ್ವೇ ಬದಲು ಬೇಲೆದಾಂತೆ ಕಂಗಾಲಾತ ಅಂದ್ ದಕ್ಷಿಣ ಕನ್ನಡ ಜಿಲ್ಲಾ ಧ್ವನಿ ಬೆಳಕು ಫೋಟೋಗ್ರಾಫರ್ಸ್ ಕ್ಯಾಟ್ರಿಂಗ್ ಶಾಮಿಯಾನ ಯಜಮಾನರನ ಸಂಘಲೆನ ಮುಖ್ಯಸ್ಥರು ಸುದ್ದಿಕುಟ್ಟೊಡು ಪಂತೆರ ದಕ್ಷಿಣ ಕನ್ನಡ ಜಿಲ್ಲಾ ಧ್ವನಿ ಬೆಳಕು ಫೋಟೋಗ್ರಾಫರ್ಸ್ ಕ್ಯಾಟ್ರಿಂಗ್ ಶಾಮಿಯಾನ ಯಜಮಾನರನ ಸಂಘಲೆನ ಮುಖ್ಯಸ್ಥರು ಕುಡ್ಲಡು ಸುದ್ದಿಕುಟ್ಟೊಡು ಪಾತೆರ್ದು ಅಕ್ಲೆನ ಕಷ್ಟೊಲೆನ್ನು ಪಂಡೊಂಡೆರ ಎಂಕ್ಲೆಗ್ಲ ಕುಟುಂಬ ಉಂಡು ಎಂಕ್ಲೆನ ಸಂಸ್ಥೆಲಿಡು ಸಾರಗಟ್ಲೆ ಜನ ಬೇಲೆಗಿತ್ತದು ಅಕ್ಲೆಗ್ಲ ಕುಟುಂಬ ಉಂಡು ಎಂಕ್ಲೆಗು ಒವ್ವೇ ಬದಲು ಬೇಲೆದಾಂತೆ ಕಂಗಾಲಾತ ಅಂದ್ ಪಂಡೆರ ಕರಿನ ಸರ್ತಿ ಲಾಕ್ಡೌನ್ ಪೊರ್ತುಡು ಎಂಕ್ಲೆಗ್ ದಾಲ ಪರಿಹಾರ ತಿಗದಜಿ ಈ ಸರ್ತಿಲ ದಾಲ ಇಜ್ಜಿ ಎಂಕ್ಲೆಗ್ಲ ಸರ್ಕಾರ ಪ್ಯಾಕೇಜ್ ಘೋಷಣೆ ಮಲ್ಪುಡು ಜನವರಿಡ್ದು ಮೇ ಮುಟ್ಟ ಎಂಕ್ಲೆಗ್ ವ್ಯವಹಾರ ಸೀಸನ್ ಕರಿನ ವರ್ಷಲ ಉಂದುವೆ ಪೊರ್ತುಡು ಲಾಕ್ಡೌನ್ ಕಷ್ಟ ಈ ಸರ್ತಿಲ ಕಷ್ಟ ಎಂಕ್ಲೆನ ಒಟ್ಟುಗೂ ಎಂಕ್ಲೆನ ನಂಬದಿತ್ತಿನ ಬೇಲೆದಕ್ಕಲು ಬೊಕ್ಕ ಅಕ್ಲೆನ ಕುಟುಂಬಲಿಗೆ ಬಾರಿ ಕಷ್ಟ ನಷ್ಟ ಅಂದ್ ಧ್ವನಿ ಬೆಳಕು ಯಜಮಾನರನ ಸಂಘದ ಗುರ್ಕಾರ್ಯರು ಅಶೋಕ್ ಕುಮಾರ್ ಪಂಡೆರ ಸಂಘದ ಕುಡ್ಲಾ ವಲಯ ಗುರ್ಕಾರ್ಯರು ವೆಂಕಟರಾಯ ಪೈ ಪಾತಿರ್ದು ಈ ಸರ್ತಿಲ ಸರ್ಕಾರ ದಾಲಾ ಪ್ಯಾಕೇಜ್ ಕೊರಂದಿನೇಕ್ ಬೇಜಾರ್ ತೆರಿಪಾಯಿರ ತಂತ್ರಜ್ಞಾನದ ಈ ಯುಗೊಟ್ಟು ಬ್ಯಾಂಕ್ ಸಾಲ ಮಲ್ತದು ಹೊಸ ವ್ಯವಸ್ಥೆ ಸೇರ್ಸಾವೊಂದು ಕೈಪೊತ್ತಾವಂದ ಅಂಡ ಸರ್ಕಾರ ಘೋಷಣೆ ಮಲ್ತದಿನ ಪ್ಯಾಕೇಜ್ ಉಡ್ಲ ಎಂಕ್ಲಿನ ಕೈ ಬಿಡ್ತುನೊಂದು ಸೌತ್ ಕೆನರಾ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ಗುರ್ಕಾರ್ಯರು ಶ್ರೀಧರ್ ಶೆಟ್ಟಿಗಾರ್ ಬೇಜಾರ್ ತೆರಿಪಾಯಿರ ಶಾಮಿಯಾನ ಯಜಮಾನರನ ಸಂಘದ ಮರ್ಯಾದಿ ಗುರ್ಕಾರ್ಯರು ಭಾಸ್ಕರ್ ಕ್ಯಾಟ್ರಿಂಗ್ ಯಜಮಾನರನ ಸಂಘದ ಗುರ್ಕಾರ್ಯರು ಅನೀಶ್ ಡಿಜೆ ಶ್ಯಾಮ್ ಹರೀಶ್ ಅಡ್ಯಾರ್ ಕ್ಲೇವರ್ ಡಿಸೋಜಾ ಸುದ್ದಿ ಕೊಟ್ಟೊಡಿತ್ತೆರ ಮಂಗಳೂರಲ್ಲಿ ಸರಿಸುಮಾರು 275ಗಿಂತಲೂ ಜಾಸ್ತಿ
ರಿಜಿಸ್ಟರ್ ಆದಂತಹ ನಮ್ಮ ಶಾಮ್ಯಾನ ಸಂಘಟನೆಗಳಿವೆ. ಅದರಲ್ಲಿ ಕನಿಷ್ಠ 1300ಕ್ಕಿಂತಲೂ ಹೆಚ್ಚಿಗೆ ಜನ ಕಾಯಂ ವರ್ಕರಾಗಿ ಕೆಲಸ ಮಾಡ್ತಾರೆ. ಇದು ನಮಗೆ ಭಾರಿ ದೊಡ್ಡ ಹೊಡೆತ. ಕನಿಷ್ಠ ಅವರಿಗೆ ಸಂಬಳ ಕೊಡುವಂತಹ ಪರಿಸ್ಥಿತಿ ನಮಗೆ ಇಲ್ಲದಂತಹ ಪರಿಸ್ಥಿತಿ ನಮಗೆ ಇವತ್ತಿಗೆ ಬಂದಿದೆ. ಸರ್ಕಾರವು ಈ ಬಾರಿ ಪ್ರತಿ ವಲಯಗಳಿಗೂ ಪರಿಹಾರ ಘೋಷಣೆ ಮಾಡುವಾಗ ನಮ್ಮ ಈ 4 ಸಂಘಟನೆಗಳ ಕೆಲಸಗಾರರಿಗೆ ಹಾಗೂ ನಮ್ಮ ಸಂಘಟನೆಗಳನ್ನು ಸಂಪೂರ್ಣ ನಿರ್ಲಕ್ಷ್ಯ ಮಾಡಿದೆ. ಯಾವುದೇ ಕಾರಣಕ್ಕೂ ಸರ್ಕಾರವು ತಾರತಮ್ಯ ಮಾಡದೆ ಪ್ರತಿ ಅಸಂಘಟಿತ ಹಾಗೂ ಸಂಘಟಿತ ಜನರಿಗೆ, ಆಟೋ ಕಾರ್ಮಿಕ ರಿಕ್ಷಾದವರಿಗೆ, ಕಾರ್ನವರಿಗೆ ಕೊಡುವಂತಹ ಪರಿಹಾರ ನಮ್ಮ ಕೆಲಸಗಾರರಿಗೂ ಕೊಡಬೇಕು ಅಂತ ನಾವು ಇಲ್ಲಿ ಖಂಡತುಂಡವಾಗಿ ಸರ್ಕಾರವನ್ನು ಒತ್ತಾಯಿಸ್ತಾ ಇದ್ದೇವೆ. ಹೋದ ವರ್ಷ ಕೂಡ ಲಾಕ್ಡೌನ್ನಿಂದಾಗಿ ನಮ್ಮ ಸಂಪೂರ್ಣ ಕೆಲಸಗಳು ಹೋಗಿದೆ. ಈ ವರ್ಷ ಕೂಡ ಅದೇ ಸಮಯದಲ್ಲಿ, ಸೀಸನ್ ಸಮಯದಲ್ಲಿ ನಾವು ಕಷ್ಟಪಡುವಂತಾಗಿದೆ. ಮೊನ್ನೆ ಘೋಷಣೆ ಮಾಡಿದ್ದಾರೆ, ಸಂತೋಷದ ವಿಚಾರ. ಆದರೂ ಕೂಡ ನಮ್ಮ ಛಾಯಾಗ್ರಾಹಕರಿಗೂ ಅದರ ಹೆಸರಿಲ್ಲ ಅಂತ ನಮಗೆ ಬೇಸರ ಆಗಿದೆ. ಎಲ್ಲ ಸದಸ್ಯರಲ್ಲೂ ಕೂಡ ತುಂಬ ಬೇಸರವನ್ನು ಇಟ್ಟಿದೆ. ಅದೇ ರೀತಿ ಈ ಸಲ ಪ್ಯಾಕೇಜಲ್ಲಿ ಕೂಡ ನಮ್ಮನ್ನು ಕಾಣಿಸಬೇಕು. ಇತ್ತೆ ಕುಡೋರೈನಿತ ಮಲ್ಲ ಸುದ್ದಿಲು ನನ್ನಲ 14 ದಿನ ರಾಜ್ಯಡು ಲಾಕ್ಡೌನ್. ಮುಖ್ಯಮಂತ್ರಿ BS ಯಡಿಯೂರಪ್ಪ ಪುದರಗು ಲಾಕ್ಡೌನ್. ಮಾರ್ಕೆಟ್ ಲೀಡ್ ದಾನೆ ಜನ. ಕುಡ್ಲ ನಗರ ಒಂಜಿ ವರದಿ. ಬಜ್ಪೆ ವಿಮಾನ ನಿಲ್ದಾಣದ ಕಿಂಜರಡ್ ಏರ್ ಇಂಡಿಯಾ ವಿಮಾನ ಬೂರ್ದು 158 ಜನ ಜೀವ ಕಳೆವನ್ನ 11ನೇ ವರ್ಷದ ನೆಂಪು. ತಣ್ಣೀರು ಬಾವಿಡು ಜಿಲ್ಲಾಡಳಿತ ನಿಲೆಟ್ಟು ಶ್ರದ್ಧಾಂಜಲಿ. ಕರೀನಾ ಕೊರೋನಾ ಪೊರ್ತುಡು ಸುರತ ಸುತ್ತುಡು ಜಯಪಡೆತ್ನ ಕುಂದಾಪುರ ತಾಲೂಕು ಕೋವಿಡ್ ಕೇರ್ ಆಸ್ಪತ್ರೆ. ಈ ಸರ್ತಿ ರಡ್ಡನೇ ಸೆರೆ ಎದುರು ಸಾಯರೆ ಸಜ್ಜಿ. ಒಂಜಿ ವರದಿ. ಎಂಕ್ಲೆಗ ಬೊಕ್ಕ ಎಂಕ್ಲಿನ ಬೇಲೆ ದಾಖಲಿನ ಕುಟುಂಬಗೂ ಒವ್ವೇ ಬದಲು ವ್ಯವಸ್ಥೆ ದಾಂತೆ ಕಂಗಾಲಾತ. ಎಂಕ್ಲೆಗ್ಲ ಸರ್ಕಾರ ಪ್ಯಾಕೇಜ್ ಘೋಷಣೆ ಮಲ್ಪುಡು. ದಕ್ಷಿಣ ಕನ್ನಡ ಜಿಲ್ಲಾ ಧ್ವನಿ ಬೆಳಕು. ಫೋಟೋಗ್ರಾಫರ್ಸ್, ಕ್ಯಾಟರಿಂಗ್ ಬೊಕ್ಕ ಶಾಮಿಯಾನ ಯಜಮಾನಿರ್ನ ಸಂಘ. ಇಡೆಗ್ ಇನ್ನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನ್ನ ಎಲ್ಲ ಈತೆ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲು.